വന്നു എന്നാൽ മതി മറക്കാം കനവിലെത്തു ഹബീബി. ಕರ್ನಾಟಕ ಸ್ಟೇಟ್ ಮುನ್ಸಿಪಲ್ ಮಿನಿಸ್ಟರ್ ಆಗಿದ್ದ ಬಹುಮಾನಪಟ್ಟ ರಹೀಂ ಸಾಹೇಬ್ ನಂಗೆ ಅವರು ವೇದಿಕೆ ഒരുപാട് ರಾಜ್ಯದ ಇಸ್ಲಾಂ 2018ರಲ್ಲಿ ಕರ್ನಾಟಕ ಸರ್ಕಾರದ ಕ್ರೀಡಾ ಮತ್ತು ಯುವ ಸಬಲೀಕರಣ ಯೂತ್ ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟ್ನ ರಾಜ್ಯ ಸಚಿವರಾಗಿದ್ದರು. ಇದೀಗ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪೌರಾಡಳಿತ ಮತ್ತು ಹಜ್ ಇಲಾಖೆಯ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ನಿಮ್ಮ ಭೇಟಿಯು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನು ತಂದಿದೆ. ನಿಮ್ಮಂತಹ ಓರ್ವ ಕ್ರಿಯಾಶೀಲ ರಾಜಕಾರಣಿಯನ್ನ ಸನ್ಮಾನಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆ ಇದೆ. ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಖ್ಯಾತಿಯನ್ನು ಪಡೆದಿರತಕ್ಕಂತಹ ಇತಿಹಾಸ ಪ್ರಸಿದ್ಧ ಸೈಯದ್ ಮದನಿ ದರ್ಗಾ ಪರಿಸರದಲ್ಲಿರತಕ್ಕಂತಹ ಈ ಮಸೀದಿಗೆ ದರ್ಗಾ ಸಂದರ್ಶನಕ್ಕಾಗಿ ಬರುತ್ತಿರುವಂತಹ ಅದೆಷ್ಟೋ ಯಾತ್ರಾರ್ಥಿಗಳು ಈ ಮಸೀದಿಯ ಪರಿಸರಕ್ಕೂ ಕೂಡ ಭೇಟಿ ನೀಡುತ್ತಾ ಇದ್ದಾರೆ. ಹೀಗಾಗಿ ನಮ್ಮ ಮಸೀದಿಯಲ್ಲಿ ಕೆಲವೊಂದು ಅಗತ್ಯ ಮೂಲ ಸೌಕರ್ಯಗಳ ಕೊರತೆ ಇದ್ದು, ಕೆಲವೊಂದು ಅನಿವಾರ್ಯವಾದಂತಹ ಮೂಲ ಸೌಕರ್ಯಗಳನ್ನು ಒದಗಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಆಡಳಿತ ಮಂಡಳಿ ಮೇಲೆ ಇದೆ. ಈ ಸಂದರ್ಭದಲ್ಲಿ ತಮ್ಮ ಇಲಾಖೆಯ ವತಿಯಿಂದ ಮತ್ತು ತಮ್ಮ ವೈಯಕ್ತಿಕ ನೆಲೆಯಲ್ಲಿ ನಮಗೆ ತುಂಬ ಹೃದಯ ಸಹಕಾರವನ್ನು ನೀಡಿ ನಮ್ಮನ್ನು ಬೆಂಬಲಿಸಬೇಕಾಗಿ ಈ ಸಂದರ್ಭದಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ತಮ್ಮ ರಾಜಕೀಯ ಬದುಕು ಮತ್ತು ಸಾಮಾಜಿಕ ಬದುಕು ಇನ್ನೂ ಕೂಡ ಉತ್ತುಂಗಕ್ಕೆ ಇರಲಿ. ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಅಲ್ಲಾಹು ದೀರ್ಘಾಯುಷ ಮತ್ತು ಆರೋಗ್ಯಪೂರ್ಣ ದೀರ್ಘಾಯುಷನ್ನು ಕೊಟ್ಟು ಕರುಣಿಸಲಿ, ತಮ್ಮ ವ್ಯವಹಾರದಲ್ಲಿ ಬರಕತ್ತನ್ನು ವರ್ಷಿಸಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ತಮ್ಮನ್ನು ನಮ್ಮ ನಾಡಿನ ಪರವಾಗಿ, ನಮ್ಮ ಮಸೀದಿ ಆಡಳಿತ ಸಮಿತಿಯ ಪರವಾಗಿ, ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅತ್ಯಂತ ಗೌರವದಿಂದ, ಪ್ರೀತಿಯಿಂದ, ಅಭಿಮಾನದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ತಮಗೆ ಸ್ವಾಗತವಿಲ್ಲ ಸರ್. ಅದೇ ಹಾಗೆ ನಿಮ್ಮ ಈ ಒಂದು ಪವಿತ್ರ ರಬೀഉಲ್ ಅವ್ವಲ್ ಸಂದರ್ಭದ ಮೌಲೂದ್ ಮಜ್ಲಿಸ್ಸಿನ ಸಂದರ್ಭದಲ್ಲಿ ತಾವು ಈ ಮಸೀದಿಗೆ ಭೇಟಿ ನೀಡುತ್ತಿರುವುದು ಒಂದು ಅವಿಸ್ಮರಣೀಯ ಗಳಿಗೆಯೂ ಕೂಡ ಹೌದು. ಮುಂದೆಂದು ಇದೊಂದು ಸ್ಮರಿಸಬೇಕಾದಂತಹ ಸಂದರ್ಭಗಳು ಕೂಡ ಹೌದು. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮನ್ನು ಅಭಿನಂದಿಸ್ತೇನೆ. ವೇದಿಕೆ ಮೇಲಿರುವ ನಮ್ಮ ಅಧ್ಯಕ್ಷರಾದಂತಹ ಮುಸ್ತಫಾ ಅಬ್ದುಲ್ಲಾ ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ಹಾಗೆ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಜಿಲ್ಲಾ ಕಾಂಗ್ರೆಸ್ ವಕ್ತಾರರಾದಂತಹ ಫಾರೂಕ್ ಅಲ್ಲಾಲ್ ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ನಮ್ಮ ಮಸೀದಿಯ ಖತೀಬರನ್ನು ಮತ್ತು ಅಧ್ಯಾಪಕರನ್ನು, ನಮ್ಮ ಸಮಿತಿಯ ಕಾರ್ಯದರ್ಶಿಗಳನ್ನು, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರನ್ನು, ಪ್ರೀತಿಯ ವಿದ್ಯಾರ್ಥಿಗಳನ್ನು ಮತ್ತು ಇಲ್ಲಿ ಸೇರಿರತಕ್ಕಂತಹ ನಾಡಿನ ಎಲ್ಲ ಹಿರಿಯರನ್ನು, ಮಹನೀಯರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸ್ತಾ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನನ್ನ ಆತ್ಮೀಯರಾದ ಕಾಂಗ್ರೆಸ್ ರಾಜ್ಯ ನಾಯಕರು ಆಗಿರುವಂತಹ ಮುಸ್ತಫಾ ಅಬ್ದುಲ್ಲಾ ಅವರೇ, ಈ ಜುಮಾ ಮಸೀದಿಯ ಪದಾಧಿಕಾರಿಯಾಗಿರುವಂತಹ ಅತ್ರಾಮ ಅವರುಗಳೇ, ಎಲ್ಲ ಹಿರಿಯರೇ ಕಿರಿಯರೇ, ರಹೀಂ ಖಾನ್ ರವರು ಒಂದು ವಿಧದಲ್ಲಿ ನಮ್ಮವರೇ. ಅವರ ಮನೆ ನಮ್ಮ ಇಲ್ಲಿ ಅಬ್ಬಕ್ಕ ಸರ್ಕಲ್ ಬಳಿಯಲ್ಲಿ ಅವರ ಮನೆ ಇದೆ. ಮತ್ತು ಅವರು ಯಾವತ್ತೂ ದರ್ಗಾಕ್ಕೆ ಬಂದರೂ ಕೂಡ ಬಹಳ ಸರಳವಾಗಿರುವಂತಹ ಒಬ್ಬ ಮನುಷ್ಯ. ಅವರನ್ನು ಎದುರಾಗಿ ಕಾಣುವಾಗ ಅವರೊಬ್ಬ ಮಂತ್ರಿ ಮತ್ತು ಅವರು ಒಂದು ಇನ್ಸ್ಟಿಟ್ಯೂಟ್ ನಡೆಸುವಂತಹ ಒಬ್ಬ ಧೀಮಂತ ವ್ಯಕ್ತಿ ಅಂತ ಕಾಣೋದು ಬರೇ ಸಾಮಾನ್ಯರಲ್ಲಿ ಸಾಮಾನ್ಯ. ಉರುಸಿನ ಸಂದರ್ಭದಲ್ಲಿ ಅವರನ್ನು ಮಾತಾಡಲಿಕ್ಕೆ ನಾನು ಹರಸಾಹಸ ಪಟ್ಟಿದ್ದೇನೆ. ಅಷ್ಟೊಂದು ಸರಳ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಬಹಳ ಗೌರವ ಕೊಡುವಂತಹ ವ್ಯಕ್ತಿ. ನಮ್ಮಲ್ಲಿ ನಂಬಿಕೆ ಇದೆ, ಮಳೆ ಬರುವುದು ಅಲ್ಲಾಹನ ರಹಮತ್ ಅಂತ ಹೇಳುವ. ಬಹುಶಃ ರಹೀಂ ಖಾನ್ ರವರು ಬರುವಾಗ ಆ ರಹಮತ್ತಾದ ಮಳೆ ಕೂಡ ಅವರೊಂದಿಗೆ ಬಂದಿದೆ. ಇದೊಂದು ಶುಭ ಸೂಚನೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಅಧ್ಯಕ್ಷರಾದ ಮುಸ್ತಫಾ ಅಬ್ದುಲ್ ರವರು ಅವರೊಂದಿಗೆ ನಮ್ಮ ಬೇಡಿಕೆಯನ್ನು ಇವತ್ತು ಇಟ್ಟಿದ್ದಾರೆ. ಖಂಡಿತವಾಗಿ ಅದನ್ನು ಅವರು
ಪೂರೈಸಿಕೊಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಈ ಬಾರಿ ಅಂತ ಅವರು ಇವತ್ತು ಮುನ್ಸಿಪಾಲಿಟಿ ಮಿನಿಸ್ಟರ್ ಆಗಿ ಅತ್ಯಂತ ಎತ್ತರದ ಹುದ್ದೆಗೆ ಅವರು ಏರಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರದ ಒಂದು ಸ್ಥಾನಕ್ಕೆ ಅವರು ಮುಟ್ಟಿ ನಮ್ಮ ಸಮಾಜದ ಮತ್ತು ಒಟ್ಟು ಕರ್ನಾಟಕದ ಒಬ್ಬ ಜನಪ್ರಿಯ ಮತ್ತು ಜನಪರವಾದ ನಾಯಕನಾಗಿ ಬೆಳಗಲಿ ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಲ್ಹಮ್ದುಲಿಲ್ಲಾಹಿ ಅಲ್ಲಾದಿ ವಕಫಾ ವಸ್ಸಲಾತು ವಸ್ಸಲಾಮು ಅಲಾ ಇಬಾದಿಹಿ ಅಲ್ಲದೀನ ಇಸ್ತಫಾ ವ ಅಲಾ ಆಲಿಹಿ ವಅಹ್ಲಿ സിദ്ഖി വൽ വഫാ മാ ബഅദ്. ബഹുമാനപ്പെട്ട മുഅ്മിനീങ്ങളെ, നിങ്ങൾ പോലും ബാരിൽ കേൾക്കാറ് എൻ്റെ ഞങ്ങളെ ഒരു ഗസ്റ്റ് ആയിട്ട് ബന്ധപ്പെട്ട് റഹീം സാഹിബ് എലബിനായിട്ട് ജനങ്ങൾക്ക് ഉറുദുലും ഉണ്ടോന്നാണ് ആഗ്രഹിക്കുന്നത്. മുഹ്തറം സദർ അലി ജനാബ് റഹീം സാഹിബ്, अल्लाह का बहुत बड़ा एहसान है कि आपने आज जैसे हमारे यहाँ के इस मस्जिद के सदर साहब मुस्तफा अब्दुल्ला तकरीबन 2 हफ्ते पहले मुझे बता रहे थे कि यहाँ के म्युनिसिपल मिनिस्टर उड़ाल आ रहे हैं, तो इस वक्त आपसे मुलाकात का एक मौका नहीं मिला हमें, लेकिन अल्हम्दुलिल्लाह अल्लाह ने हमें एक पुरनूर और पाक महीने के रबीउल अव्वल के इस मौलूद शरीफ के महीने में, वो भी अल्लाह के घर में अल्लाह ने हमें मिलाया अल्हम्दुलिल्लाह। मैं आपसे बस इतना कहना चाहता हूँ कि यहाँ के सदर अराकीन जो मस्जिद के लिए मेहनत व मशक्कत कर रहे हैं, अल्हम्दुलिल्लाह आज कहीं भी किसी भी मस्जिद के सदर अराकीन में देखने को नहीं मिल रहा है, क्योंकि इतनी मेहनत से इस मस्जिद को लोगों ने तामीर किया। सिर्फ मस्जिद ही नहीं, यहाँ के मदरसे में जितने 400 तकरीबन 400 तलबा तालिब इल्म हासिल कर रहे हैं, उनको दीनी एजुकेशन भी यहाँ के अराकीन दे रहे हैं अल्हम्दुलिल्लाह। और आपसे गुजारिश है कि नबी करीम सल्लल्लाहु अलैहि वसल्लम ने फरमाया सदक़तु रद्दुल बला, यानी आप सदका करो तो अल्लाह ताला आपके ऊपर से बलाओं को टाल देगा। ये हुजूर की हदीस है। इस हदीस को इस पुरनूर महीने में आपसे इसलिए फरमा रहा हूँ कि यहाँ के जो हालात है आप जान चुके होंगे, मैं उसको ज्यादा तफसील से नहीं बताना चाहूँगा यहाँ के हालात। तो मुहतरम हमारे मिनिस्टर साहब से ये गुजारिश है, दरख्वास्त है कि आपसे जितना हो सके आपके ज़ाती तौर पर और यहाँ के गवर्नमेंट से जितना हो सके आपकी कोशिश से इस मस्जिद के लिए और हमारे शहर गांव के लिए आपकी ताउन की बहुत ज़रूरत है। अल्लाह रब्बुल इज़्ज़त ता क़यामत तक आपको ऐसे ही बरकरार रखे और आपको उम्र दराज़ी अता फरमाए। अल्लाह रब्बुल इज़्ज़त आपको और हम सबको हबीब नबी करीम सल्लल्लाहु अलैहि वसल्लम की शफाअत नसीब फरमाए। व आखिर दअवाना अल्हम्दुलिल्लाहि रब्बिल आलमीन। अस्सलामु अलैकुम व रहमतुल्लाहि व बरकातुहू। अल्लाहु अकबर, अल्लाहु अकबर, ला इलाहा इल्लल्लाह, अल्लाहु अकबर, अल्लाहु अकबर व लिल्लाहिल हम्द। अकबर अल्लाहु अकबर, अल्लाहु अकबर, ला इलाहा इल्लल्लाह, अल्लाहु अकबर, अल्लाहु अकबर व लिल्लाहिल हम्द। ರಾಜ್ಯ ಸರ್ಕಾರದ ಸಚಿವರು, ನನ್ನ ಆತ್ಮೀಯರಾದಂತಹ ರಹೀಂ ಖಾನ್ ಅವರಿಗೆ ಒಂದು ವಿನಂತಿ, ಒಂದು ಮನವಿ ಅಂತ ಹೇಳ್ತೇನೆ. ನಮ್ಮ ಮೊಹಲ್ಲಾದಲ್ಲಿ ಸುಮಾರು 750-800 ಮನೆ ಇದೆ. 450ಕ್ಕೂ ಮೇಲೆ ಮಕ್ಕಳು ಇಲ್ಲಿ ಮದ್ರಸೆ ಕಲಿತಾ ಇದ್ದಾರೆ. LKG UKG ಕೂಡ ನಮ್ಮ ಈ ಗ್ರೌಂಡಲ್ಲಿ ನಡೀತಾ ಇದ್ದಾರೆ. ಉರ್ದು ಶಾಲೆ ಇದೆ, ಅದರೊಟ್ಟಿಗೆ ನಮ್ಮ ಹೆಣ್ಣು ಮಕ್ಕಳ ಸರಿಯತ್ ಕಾಲೇಜ್ ಇದೆ ಸರ್. ಬಹುಶಃ ನಮಗೆ ನಿಮ್ಮ ವಿಷಯ ನನಗೆ ಗೊತ್ತಿದೆ, ಯಾರಿಗೂ ನಮ್ಮನ್ನು ನೀವು ವಾಪಸ್ ಕಳಿಸಿದ ಒಂದು ಹಿಸ್ಟ್ರಿಯೇ ಇಲ್ಲ. ನನಗೆ 7-8 ವರ್ಷದಿಂದ ಪರಿಚಯ ನಮ್ಮ ರಹೀಂ ಖಾನ್ ಸರ್ ಅವರು. ನನ್ನ ಆತ್ಮೀಯರಂತೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಾನು ಮಿನಿಸ್ಟರ್ ಆದ ಸಮಯದಲ್ಲಿ ನಾನು ಹೇಳಿದೆ, ನನಗೆ ಅಷ್ಟು ದೊಡ್ಡ ಹೇಗೆ UP ಖಾದರ್ ಅವರು ಸ್ಪೀಕರ್ ಆದರು, ಹಾಗೆ ರಹೀಂ ಖಾನ್ ಅವರು ಮಿನಿಸ್ಟರ್ ಆದಲ್ಲಿ ಒಂದು ಕೊಸೆಯಲ್ಲಿ ನಾನು ಅವತ್ತೇ ಹೋಗಿ ಅವರನ್ನು ಮೀಟ್ ಆಗಿ ಒಂದು ಸಾಲಲ್ಲಿ ಹಾಕಿ ಬಂದಿದ್ದೇನೆ ಬ್ಯಾಂಗ್ಳೂರಲ್ಲಿ. ಸರ್ ದಯಮಾಡಿ ಏನಂದ್ರೆ ನಿಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ, ನಮ್ಮ ಮಸೀದಿಯಲ್ಲಿ ಮೇಲೆ ಈ ಕಡೆ ಮೇಲೆಯಲ್ಲಿ ಸೋರ್ತಾ ಇದೆ ಸರ್. 2 ಫ್ಲೋರ್ ಇದೆ, ಒಂದು ಹುಬ್ಬ ಅಂತ ದೊಡ್ಡದು ಇದೆ ಸರ್. ಅದರಿಂದ ನಾವು ವರ್ಷದಲ್ಲಿ 1 ಲಕ್ಷ ಖರ್ಚು ಮಾಡ್ತಾ ಇದೆ. ಯಾವ ಕಾರಣದಲ್ಲೂ ಅದು ನಿಲ್ಲುವುದಿಲ್ಲ. ಇಲ್ಲಿ ನಮಾಜ್ ಮಾಡುವ ಇಲ್ಲಿಗೆ ಬಂದು ಬೀಳ್ತದೆ ಸರ್. ಒಂದನೇ ಪಾಯಿಂಟ್ ಅದು ಸರ್. ಅದಕ್ಕೆ ನಿಮ್ಮ ಗವರ್ಮೆಂಟ್ ಅಲ್ಲಿ ಏನಾದರೂ ವ್ಯವಸ್ಥೆ ಇದ್ರೆ ಒಂದು ಮಾಡಬೇಕು. ಎರಡನೇದು, ನಾನು ನಿಮಗೆ ಅಲ್ಲಿ ಬ್ಯಾಂಗ್ಳೂರಲ್ಲಿ
ಎರಡನೇ ಪಾಯಿಂಟ್ ಸೇರಿ ನಾನು ಅವತ್ತು ನಿಮಗೆ ಬೆಂಗಳೂರಲ್ಲಿ ಹೇಳಿದ್ದೆ, ನಾನು ನಮ್ಮ ಖಬ್ರಸ್ಥಾನದಲ್ಲಿ ಇಲ್ಲೇ ಈ ಮಸೀದಿ ಹತ್ತಿರವಿರೋದು. ನಿಮ್ಮ ಬೆಂಗಳೂರಾಗಿ ಒಂದು ಕಡೆ ಖಬ್ರಸ್ಥಾನ, ಒಂದು ಕಡೆ ಮಸೀದ್ ಅಲ್ಲ, ನಮ್ಮಲ್ಲಿ ಮಸೀದ್ ರಮ್ಸಲ್ಲಿ ಖಬ್ರಸ್ಥಾನ ಎಲ್ಲ ಇರೋದು ಸರ್. ಇಲ್ಲಿ ನಮ್ಮ ಜಿಯಾರತ್ತು ಹೋಗ್ಲಿಕ್ಕೂ ಮತ್ತು ಕಂಪೌಂಡ್ ಎಲ್ಲ ಬಹಳ ಪ್ರಾಬ್ಲಮ್ ಇದೆ. ಇದು ಎರಡೂ ಅದು ನೀವು ಹೇಳಿದ್ರೆ ಇಲ್ಲಿ ಮುನ್ಸಿಪಾಲಿಟಿಯಲ್ಲಿ ಅದು ಆಗ್ತದೆ ಖಬ್ರಸ್ಥಾನಕ್ಕಿದೆ ಅಂತ ಸರ್. ದಯಮಾಡಿ ಅದಕ್ಕೆ ಬೇಕಾಗಿ ನಿಮಗೆ ಕರೆದಲ್ಲ, ಆದರೂ ನೀವು ನಮ್ಮವರಂತ ಹೇಳಿ ಇದನ್ನು ನಿಮಗೆ ಈ ವಿಷಯವನ್ನು ತಿಳಿಸಿ ದಯಮಾಡಿ ನೀವೊಂದು ಅಲ್ಲಾಹುವಿನಿಂದ ನೀವು ಅದಕ್ಕೆ ನಮಗೆ ಪೂರ್ತಿ ಮಾಡಿ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ ಸರ್. ಇವರಿಗೆ ಜನಾಬ್ ರಹೀಂ ಖಾನ್ ಅವರು ವಿಷಯ ನಮ್ಮ ಮಾನ್ಯ ಪೌರಾಡಳಿತ ಸಚಿವರು ಮತ್ತು ಹಜ್ ಇಲಾಖೆಯ ಸಚಿವರು ಕರ್ನಾಟಕ ಸರ್ಕಾರ ನಮ್ಮ ಮಸೀದಿಯ ಮತ್ತು ವಠಾರದಲ್ಲಿರುವ ದಫನ್ ಭೂಮಿ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಈ ಮೇಲೆ ತಿಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಮಸೀದಿಯು ಸೈಯದ್ ಮದನಿ ದರ್ಗಾ ಪರಿಸರದಲ್ಲಿದ್ದು ದೇಶದ ಮೂಲ ಮೂಲೆಗಳಿಂದ ದರ್ಗಾ ಸಂದರ್ಶನಕ್ಕಾಗಿ ಜನರು ಬರುತ್ತಿದ್ದು ಇದು ಒಂದು ಯಾತ್ರಾರ್ಥ ಸ್ಥಳವಾಗಿದೆ. ಮಸೀದಿಯ ಮೇಲ್ಛಾವಣಿಯಲ್ಲಿ ಮಳೆ ನೀರು ಸೋರಿಕೆಯಿಂದ ಮಸೀದಿಯ ಒಳಗೆ ನೀರು ಬೀಳುತ್ತಿದ್ದು ಮಳೆಗಾಲದಲ್ಲಿ 5 ಸಲ ನಮಾಜಿಗೆ ಅಡಚಣೆ ಆಗುತ್ತಿದೆ. ಸಾವಿರಾರು ಜನಸಂಖ್ಯೆಯನ್ನು ಹೊಂದಿರುವ ಈ ಮಸೀದಿಗೆ ವಿಶಾಲವಾದ ದಫನಭೂಮಿ ಇದ್ದು ಆದರೆ ವ್ಯವಸ್ಥಿತವಾಗಿಲ್ಲ. ದಫನಭೂಮಿ ಮಧ್ಯೆ ಕಾಂಕ್ರೀಟ್ ಕಾಲುದಾರಿ ಅಗತ್ಯವಿದ್ದು ದಫನ್ ಭೂಮಿ ಮತ್ತು ಸುತ್ತಲೂ ವ್ಯವಸ್ಥಿತ ಕಾಂಪೌಂಡ್ ಅತಿ ಅಗತ್ಯವಾಗಿದೆ. ಆದ್ದರಿಂದ ಮೇಲೆ ತಿಳಿಸಿದ ಎಲ್ಲ ಕಾಮಗಾರಿಗಳನ್ನು ಪೂರ್ತಿಗೊಳಿಸಲು ತಮ್ಮ ಇಲಾಖೆಯಿಂದ ಆರ್ಥಿಕ ನೆರವು ಬಿಡುಗಡೆಗೊಳಿಸುವಂತೆ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೆ ನಮಸ್ಕಾರ. ಹೀಗೆ ಮಸ್ಜಿದ್ ಅಧ್ಯಕ್ಷ ಮುಸ್ತಫಾ ಸಾಬು ಹೇಳಿದರೆ, ಮತ್ತೆ ನನಗೆ ತುಂಬ ಹಳೆಯ ಸ್ನೇಹಿತರು ಜೊತೆಗೆ ಮಸ್ಜಿದ್ ಕಮಿಟಿಯವರಿದ್ದಾರೆ, ಮತ್ತೆ ಮೌಲಾನಾ ಅವರಿದ್ದಾರೆ, ಮತ್ತೆ ಎಲ್ಲ ಮಕ್ಕಳು ತಾವೆಲ್ಲರೂ ಇದ್ದಾರೆ. ಇವತ್ತು ನಾನು ತುಂಬ ಲಕ್ಕಿ, ಯಾಕಂದ್ರೆ ಇಷ್ಟು ಒಳ್ಳೆ ದಿವಸ ನನಗೆ ಇಲ್ಲಿ ಕರೆಸಿದ್ದಾರೆ. ಇದು ಅಲ್ಲಾಹನೇ ಕರೆಸಿದ್ದಾರೆ ನನಗೆ ಇಲ್ಲಿ ಬರ್ಬೇಕಂದ್ರು. ನಾನು ಆಕ್ಚುಲಿ ರಾತ್ರಿ ತುಂಬಾ ಲೇಟ್ ಆಗಿದೆ, ಒಂದು ಬೇರೆ ಕಾರ್ಯಕ್ರಮದಲ್ಲಿ ಇತ್ತು, ಬೆಳಗ್ಗೆ ಬರ್ಬೋದು ಅಂತ ನಾನು ವಿಚಾರ ಮಾಡಿದ್ದೇನೆ. ಆದರೂ ಈ ತರ ಕಾರ್ಯಕ್ರಮ ಇದೆ ಅಂತ ನನಗೆ ಗೊತ್ತಿದ್ದಿಲ್ಲ. ಬರೇ 4-5 ಯಾರೋ ಮೆಂಬರ್ ಇರ್ಬೋದು, ಮುಸ್ತಫಾ ಬೈಕ್ ಕರೆಸಿದ್ದಾರೆ, ಅಲ್ಲಿ ಬೆಳಗ್ಗೆ ಆಗ್ಬೋದು ಇಲ್ಲ. ಆದರೂ ದೇವರು ನನಗೆ ಅಲ್ಲ ಇಲ್ಲಿ ಕರೆಸಿದ್ದಾರೆ. ನಿಜವಾಗ್ಲೂ 2 ಕೆಲಸ ಹಿಡಿದ್ದಾರೆ. ಒಂದು ಖಬ್ರಸ್ತಾನದ್ದು ಒಂದು ವಾಲ್ ಅಂತ ಹಿಡಿದ್ದಾರೆ, ಅದು ಮಾಡ್ತೇನೆ ಇನ್ಶಾ ಅಲ್ಲಾ. ಮತ್ತೆ ಗುಮ್ಮಜ್, ಯಾಕಂದ್ರೆ ಇದು ವಕ್ಫ್ ಬೋರ್ಡ್ ನಲ್ಲಿ ಇದ್ರು ಮುಸ್ತಫಾ ಬೈ ಒಂದ್ಸಲ ಬೆಂಗಳೂರು ಬರ್ಬೇಕಾಗ್ತದೆ. ಅದು 5 ಲಕ್ಷ ಆಗಲಿ 10 ಲಕ್ಷ ಆಗಲಿ, ಅದು ಎಸ್ಟಿಮೇಟ್ ಎಷ್ಟಾಗ್ತದೆ ನೋಡಿ, ಎಸ್ಟಿಮೇಟ್ ತಗೊಂಡು ಬಂದ್ರು ಅದು ಅಮೌಂಟ್ ರಿಲೀಸ್ ಮಾಡ್ತೀನಿ. ಯಾಕಂದ್ರೆ ನಮ್ಮ ಸಮೀರ್ ಅಹಮದ್ ಖಾನ್ ಅವರು ವಕ್ಫ್ ಮಿನಿಸ್ಟರ್ ಇದ್ದಾರೆ, ನನಗೆ ಸುಮಾರು ಸಲ ಹೇಳಿದ್ದಾರೆ, ಏನು ಇರಲಿ ನೀವು ಬಂದ್ಬಿಡಿ, ನಾ ಮಾಡಿಸ್ಕೊಡ್ತೀನಿ ಅಂತ. ಇದು ये अल्लाह का घर है, तो यहाँ पे अल्लाह के घर में जब तक उसका बुलावा नहीं आते फिर ನೀವು ಎಲ್ಲ ಮಕ್ಕಳು ಏನಿದ್ದೀರಿ, मैं तो बोलता हूँ एक फरिश्तों के रूप में जो भी कुरान दीन का काम, कुरान जो सीखते हैं तो वो बहुत बड़े है दुनिया में, समझ का फेर है. जिस दिन हम खत्म हो जाते हैं, कौन सा इंसान बड़ा है, कौन सा कीमत, उसी दिन पता चलेगा. तो आपको अल्लाह बच्चों के लिए ನನಗೆ ತಾವು ಎಲ್ಲರೂ ಪ್ರಾರ್ಥನೆ ಮಾಡಬೇಕಂತ ನಿಮ್ಮೆಲ್ಲರಿಗೆ ಮಕ್ಕಳಿಗೆ ಹೇಳ್ತೇನೆ. ದಿವಸ ಮಾಡಬೇಕು, ಯಾವಾಗ ನಮಾಜ್ ಮಾಡ್ತೀರಿ, ಯಾವಾಗ ಪ್ರಾರ್ಥನೆ ಮಾಡ್ತೀರಿ, ತಾವೆಲ್ಲರೂ ಪ್ರಾರ್ಥನೆ ಮಾಡ್ಬೇಕು. ಮತ್ತು ತಮ್ಮ ಸಲಗೆ ಮುಸ್ತಫಾ ಭೈ ಮತ್ತು ಕಮಿಟಿ ಮತ್ತು ಮೌಲಾನಾ ಏನು ಆದೇಶ ಮಾಡ್ತೀರಿ, ನಾ 100% ಇನ್ಶಾ ಅಲ್ಲಾ ಮಾಡ್ತೀನಿ ಅಂತ ಹೇಳ್ತೀನಿ ತಮ್ಮೆಲ್ಲರಿಗೆ. ಧನ್ಯವಾದ. സ്നേഹത്താലെടുക്കാം ഞാൻ, മോഹത്താലെ പാടാം ഞാൻ. സ്നേഹത്താലെടുക്കാം ഞാൻ, മോഹത്താലെ പാടാം ഞാൻ. കനവിൽ ഒന്ന് വന്ന് പുണരൂ, കാത്തിരിക്കാം ഞാനും ഹബീബി, കാത്തിരിക്കാം എന്റെ ഹബീബി.
കാത്തിരിക്കാമെന്റെ ഹബീബി കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും മദ്ഹിൽ കോർത്ത വരികൾ ഹബീബി പാടി പല നാളിലായി മധുരം തരുമോ അരികിൽ ഹബീബി ജീവൻ എന്നിൽ സഫലമായി മോഹവും സഫലമാക്കി കിനാവിൽ വന്നു